ನಮಸ್ತೆ ರೈತರೇ, ಈ ಒಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮ ಜೊತೆಗಿದ್ದೀನಿ ನಾನು. ಈ ಒಂದು ವಿಡಿಯೋಲಿ ನಾನು ಕೊಳೆ ರೋಗ, ಸುಳಿ ರೋಗ, ಎಲೆಮುಟ್ರಿಗೆ ರೋಗ, ಈ ರೋಗ ಸಾಕಷ್ಟು ರೈತರಿಗೆ ಒಂದು ತೊಂದರೆ ಕೊಡೋಂಥ ರೋಗ ಈ ರೋಗ ಬರೋಕ್ಕೆ ಸುಮಾರು ಒಂದು ವರ್ಷ ಟೈಮ್ ತೊಗೊಂಡಿರುತ್ತೆ. ಈ ರೋಗ ನಿವಾರಣೆ ಆಗೋಕ್ಕೂ ಕನಿಷ್ಠ ಪಕ್ಷ ಒಂದು 3 ರಿಂದ 4 ತಿಂಗಳು, 6 ತಿಂಗಳವರೆಗೂ ಒಂದು ಸಮಯ ತಗೊಳುತ್ತೆ. ಈ ಒಂದು ರೋಗದ ಲಕ್ಷಣಗಳೇನಪ್ಪ ಅಂದರೆ, ಸ್ಟಾರ್ಟಿಂಗಲ್ಲಿ ಎಲೆ ಮೇಲೆ ಚುಕ್ಕಿ ಬರೋದಾಗಲಿ, ಇಲ್ಲ ಜಿಗಿ ಬರೋದಾಗಲಿ, ಇಲ್ಲ ನುಸಿ ಬರೋದಾಗಲಿ, ಈ ಟೈಪ್ ಕಾಣುತ್ತೆ. ಹಂತ ಹಂತವಾಗಿ ಈ ಒಂದು ರೋಗ ಸುಳಿಯಲ್ಲಿ ಒಂದು ದುರ್ವಾಸನೆ, ದ್ರವ ಆಗೋದು, ಇದೊಂದು ಶಿಲೇಂಧ್ರದಿಂದ ಆಗುವಂಥ ರೋಗ. ಇದಕ್ಕೆ ನಿವಾರಣೆ ಮಾಡೋಕ್ಕೆ ಹಲವಾರು ಪ್ರೋಸೆಸ್ ಇದೆ. ಹಲವಾರು ಹಂತಗಳಿಂದ ಈ ರೋಗವನ್ನು ನಾವು ನಿಯಂತ್ರಣ ಮಾಡಿ ಒಳ್ಳೆ ಗಿಡದ ಆರೋಗ್ಯವನ್ನು ಸುಧಾರಣೆ ಮಾಡ್ಬೋದು. ಮಣ್ಣಿನ ಫಲವತ್ತತೆ ಮಾಡ್ತಾನೆ ಜೊತೆಗೆ ಮಾಡಬೇಕು. ಒಂದು ಕಡೆ ಬೆಳವಣಿಗೆ, ಈ ಒಂದು ಹಂತವಾಗಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ಸಾಕಷ್ಟು ತೋರಿಸ್ತಾ ಇದ್ದೀನಿ. ಬೇರೆ ಬೇರೆ ಚಿತ್ರಣ, ಯಾವ್ಯಾವ ರೂಪದಲ್ಲಿ ಈ ರೋಗ ಕಾಣಿಸ್ಕೊಳ್ಳುತ್ತೆ, ಅದು ಯಾವ್ಯಾವ ರೀತಿಯಾಗಿ ನಾವು ಇದಕ್ಕೆ ನಿವಾರಣೆ ಮಾಡ್ಬೋದು, ಅದಕ್ಕೆ ಈ ಎಲ್ಲ ಡೀಟೇಲ್ ಪ್ರೋಸೆಸ್ ನನ್ನ ವಿಡಿಯೋಲ್ಲಿ ಹೇಳೋಕ್ಕೆ ಸಮಯ ಸಾಲಲ್ಲ. ಅದಕ್ಕೋಸ್ಕರ ನನ್ನ ನಂಬರ್ ಇದೆ, ಆ ನಂಬರ್ ಕಾಲ್ ಮಾಡಿರಿ. ಸಣ್ಣ ಗಿಡ, ದೊಡ್ಡ ಗಿಡದಲ್ಲಿ ನಾವು ಈ ಒಂದು ರೋಗವನ್ನು ಆರಾಮಾಗಿ ನಿವಾರಣೆ ಮಾಡಬಹುದು ಹೇಳ್ತಾ ನನ್ನ ಮಾತುಗಳಿಂದ ನಮಸ್ತೆ ರೈತರೇ, ಈ ಒಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮ ಜೊತೆಗಿದ್ದೀನಿ ನಾನು. ಈ ಒಂದು ವಿಡಿಯೋಲಿ ನಾನು ಕೊಳೆ ರೋಗ, ಸುಳಿ ರೋಗ, ಎಲೆಮುಟ್ರಿಗೆ ರೋಗ, ಈ ರೋಗ ಸಾಕಷ್ಟು ರೈತರಿಗೆ ಒಂದು ತೊಂದರೆ ಕೊಡುವಂಥ ರೋಗ ಈ ರೋಗ ಬರೋಕ್ಕೆ ಸುಮಾರು